ಶಿವಮೊಗ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತ ಹರ್ಷನ ಹತ್ಯೆಯನ್ನ ಖಂಡಿಸಿ ವಿಎಚ್ಪಿ ಬಜರಂಗ ದಳ ವತಿಯಿಂದ ಮಂಗಳೂರಿನ ಕದ್ರಿ ಮಲ್ಲಿಕಟ್ಟೆ ವೃತ್ತದ ಬಳಿ ಪ್ರತಿಭಟನೆ ನಡೆಯಿತು. ವಿಎಚ್ಪಿ ಪ್ರಾಂತ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕರು ಮಾತನಾಡಿ, ಹತ್ಯೆಗೆ ಕಾರಣರಾದವರನ್ನ ಈಗಾಗಲೇ ಬಂಧಿಸಲಾಗಿದ್ದು ಅವರಿಗೆ ತಕ್ಕ ಶಿಕ್ಷೆ ನೀಡುವ ಜೊತೆಗೆ ಇದರ ಹಿಂದೆ ಇರುವ ಸಂಘಟನೆಗಳನ್ನು ನಿಷೇಧಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಎಂದು ಆಗ್ರಹಿಸಿದರು. ಯುವಕರು ಮುಂದೆ ನಮ್ಮ ಸಮಾಜಕ್ಕೆ ಕಂಟಕವಾಗಿ ಪರಿಣಮಿಸಬಹುದು ಎನ್ನುವಂಥ ಯೋಚನೆ ಅದನ್ನ ಇಲಾಖೆ ಎಷ್ಟು ಇಟ್ಟುಕೊಂಡಿದೆ ಬಿಟ್ಟುಕೊಂಡಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಮೊನ್ನೆ ಹಿಂದೂ ಅಕ್ಷರ ಒಂದು ಶವದ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂತಹ ಘಟನೆ, ಅದಕ್ಕೆ ಪ್ರತಿರೋಧ ಇದನ್ನು ಗಮನಿಸಿದಾಗ ಹಿಂದೂ ಸಮಾಜವನ್ನ, ಈ ರಾಷ್ಟ್ರವನ್ನ, ನಮ್ಮ ಸಂಸ್ಕೃತಿಯನ್ನ ವ್ಯವಸ್ಥಿತವಾಗಿ ಭೇದಿಸುವಂತ ಒಂದು ಷಡ್ಯಂತ್ರ ಈ ಸಮಾಜದಲ್ಲಿ ವ್ಯವಸ್ಥಿತವಾಗಿ ನಡೀತದೆ. ನಮ್ಮ ಹಿಂದೂ ತರುಣರು ಅಲ್ಪ ಸ್ವಲ್ಪ ಏನಾದರೂ ಕಾರ್ಯಾಚರಣೆ ಮಾಡಿದರೆ ಅವರ ಮೇಲೆ ಜಾತಿ ಪಾರ್ಟಿ ರೌಡಿ ಶೀಟರ್ ಅಂತ ಐಡೆಂಟಿಫೈ ಮಾಡ್ತೀವಿ. ಒಂದೆರಡು ಕೇಸ್ಗಳು ಕಳೆದ 16 ವರ್ಷದಿಂದ ಬೆಳ್ಳಾರಿ ಜೈಲಲ್ಲಿ ಆದಂಥ ಘಟನೆ ನಡೀತಾ ಇದೆ. ಇನ್ನೂ ಅದಕ್ಕೆ ಇತಿಹಾಸ ಸಿಗಲಿಲ್ಲ. ನಮ್ಮದೇ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬಂದರೂ ಕೂಡ 3.5 ವರ್ಷ ಆದರೂ ಕೂಡ ಆ ವ್ಯಕ್ತಿಗಳ ದಾರುಣತೆ ಇನ್ನೂ ನಿಲ್ಲಿಲ್ಲ. ಬಜರಂಗ ದಳದ ಜಿಲ್ಲಾ ಸಂಚಾಲಕ ಪುನೀತ್ ತಾವರ ಈಗಾಗಲೇ ಹಲವು ಮಂದಿ ಕಾರ್ಯಕರ್ತರನ್ನ ನಾವು ಕಳೆದುಕೊಂಡಿದ್ದೇವೆ. ಪ್ರತಿ ಬಾರಿಯೂ ಪ್ರತಿಭಟನೆ ಮಾಡಿದ್ದೇವೆ. ಇನ್ನಷ್ಟು ಪ್ರತಿಭಟನೆ ಮಾಡುವುದು ನಮಗೂ ಇಷ್ಟವಿಲ್ಲ. ಆದ್ದರಿಂದ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನೀಡುವ ಮೂಲಕ ನಮಗೆ ಉತ್ತರ ಸಿಗಬೇಕಿದೆ. ಹತ್ಯೆಗಳ ಮೂಲಕ ನಮ್ಮನ್ನ ಹತ್ತಿಕ್ಕಬಹುದು ಎನ್ನುವುದು ಭ್ರಮೆ. ಹರ್ಷನ ಬಲಿದಾನ ವ್ಯರ್ಥ ಹಾಕಲು ಬಿಡುವುದಿಲ್ಲ. ಇಂದಿನ ದಿನ ನಿಮ್ಮದಾಗಿರಬಹುದು, ಆದರೆ ನಾಳೆ ನಮ್ಮ ದಿನ ಖಂಡಿತ ಬಂದೇ ಬರುತ್ತದೆ ಎಂದು ಎಚ್ಚರಿಸಿದರು. ಇನ್ನು ಉತ್ತರ ಬೇಕಾಗಿದೆ. ಇನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಹಿಸಿದಷ್ಟು ಸಹಿಸಿದ್ದೇವೆ, ಬಿಟ್ಟು ತಿಂದಷ್ಟು ತಿಂದಿದ್ದೇವೆ, ಪ್ರತಿಭಟನೆ ಮಾಡಿದಷ್ಟು ಮಾಡಿದ್ದೇವೆ, ಒಬ್ಬೆ ಹಾಕಿದಷ್ಟು ಹಾಕಿದ್ದೇವೆ. ಇನ್ನು ಕ್ರಿಯೆಗೆ ಪ್ರತಿಕ್ರಿಯೆ ಆಗಲೇಬೇಕು. ಉತ್ತರ ನಮಗೆ ಸಿಗಲೇಬೇಕು. ಮತ್ತು ಈ ಪ್ರತಿಭಟನೆ ಸಭೆಯ ಮೂಲಕ STPI ಮತ್ತು PFI ಆ ಗೂಂಡಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಿದ್ದೇನೆ. ನೀವು ಹಿಂದೂ ಸಂಘಟನೆ ಕಾರ್ಯಕರ್ತ, ಬಜರಂಗ ದಳ ಕಾರ್ಯಕರ್ತನನ್ನು ಹತ್ಯೆ ಮಾಡಿ ಹಿಂದೂ ಸಂಘಟನೆಯಾದ ಬಜರಂಗ ದಳದ ಸಂಘಟನೆಯನ್ನು ನೀವು ಹತ್ತಿಕ್ಕುವ ನಿಮ್ಮ ಆಲೋಚನೆಯನ್ನು ಮಾಡಿದ್ರೆ ಅದು ನಿಮ್ಮ ಭ್ರಮೆ. ಯಾಕೆಂದ್ರೆ ಬಜರಂಗ ದಳ ಹುಟ್ಟಿದೆ ಸಂಘರ್ಷದಿಂದ, ಬಜರಂಗ ದಳ ಹುಟ್ಟಿದೆ ಹೋರಾಟದಿಂದ. ಇವತ್ತು ಒಬ್ಬ ಹರ್ಷನನ್ನು ನಾವು ಕಳೆದುಕೊಂಡಿರ್ಬೋದು. ಈ ರಾಜ್ಯದಲ್ಲಿ ಸಾವಿರಾರು ಹರ್ಷನನ್ನು ನಿರ್ಮಿಸುವ ತಾಕತ್ತು ಇವತ್ತು ಬಜರಂಗ ದಳಕ್ಕಿದೆ. ಇವತ್ತು ಬಲಿದಾನ ಮಾಡಿದ ಹರ್ಷನ ಬಲಿದಾನವನ್ನು ನಾವು ವ್ಯರ್ಥ ಆಗಲಿಕ್ಕೆ ಖಂಡಿತವಾಗಿ ನಾವು ಬಿಡುವುದಿಲ್ಲ. ಈ ವೇಳೆ ವಿಎಚ್ಪಿ ವಿಭಾಗದ ಸಹ ಕಾರ್ಯದರ್ಶಿ ದೇವಪ್ರಸಾದ್ ಶೆಟ್ಟಿ, ಬಜರಂಗ ದಳದ ವಿಭಾಗದ ಸಂಯೋಜಕ ಭುಜಂಗ ಕುಲಾಲ್, ವಿಎಚ್ಪಿ ಜಿಲ್ಲಾಧ್ಯಕ್ಷ ಗೋಪಾಲ್ ಕುತರ್, ವಿಎಚ್ಪಿ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ್ ಬೆಂಡನ್, ಸಂಸ್ಕಾರ ಭಾರತಿ ರಾಜ್ಯ ಉಪಾಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ, ಬಜರಂಗ ದಳದ ಜಿಲ್ಲಾ ಸಂಚಾಲಕ ಪುನೀತ್ ತಾವರ, ದುರ್ಗಾವಾಹಿನಿಯ ಪ್ರಮುಖರಾದ ಸುಜಾತ ಕಂದಾವರ ಪದವು, ಶಾರದಮ್ಮ ಮೊದಲಾದವರಿದ್ದರು. ನೂರಾರು ಮಂದಿ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.